ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ರಿಜಿಸ್ಟ್ರಾರ್ ವತಿಯಿಂದ ಮಾಧ್ಯಮ ಗ್ರಂಥಾಲಯ ಉದ್ಘಾಟನಾ ಕಾರ್ಯಕ್ರಮವು ಲೇಡಿ ಹಿಲ್ನ ಪತ್ರಿಕಾ ಭವನದಲ್ಲಿ ನಡೆಯಿತು. ಮಾಧ್ಯಮ ಗ್ರಂಥಾಲಯಕ್ಕೆ ಮೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದ ಸ್ನೇಹಿಲ್ ರಾಯಮನೆ ಅವರು ಚಾಲನೆಯನ್ನ ನೀಡಿದರು. ಮಂಗಳೂರು ಉರುವ ಮಾರ್ಕೆಟ್ ರಸ್ತೆಯ ಲೇಡಿ ಹಿಲ್ನ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಗ್ರಂಥಾಲಯದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಮೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದ ಸ್ನೇಹಿಲ್ ರಾಯಮನೆ ಐಎಎಸ್ ಅವರು ಉದ್ಘಾಟಿಸಿದರು. ಬೆಂಗಳೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ಪೇಪರ್ ಮ್ಯಾಗಜಿನ್ ಬಿಡುಗಡೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಸ್ನೇಹಿಲ್ ರಾಯಮನೆ ಐಎಎಸ್ ಅವರು ಸಾಮಾಜಿಕ ಆಲೋಚನೆಯುಳ್ಳ ಪತ್ರಿಕಾ ಮಾಧ್ಯಮ ನಮ್ಮ ಸಮಾಜದಲ್ಲಿದ್ದರೆ ಒಳಿತು. ಮಂಗಳೂರಿನ ಪತ್ರಕರ್ತ ಮಿತ್ರರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು ಉಚಿತ ಆರೋಗ್ಯ ಶಿಬಿರ ಮತ್ತು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರೋದು ಹೆಮ್ಮೆಯ ವಿಚಾರ ಎಂದರು. ಆರೋಗ್ಯ ಶಿಬಿರವನ್ನು ಕೂಡ ಮಾಡ್ತಾ ಇದ್ವಿ. ಎವ್ರಿ ಟ್ಯೂಸ್ಡೇ ಇಲ್ಲಿ ಒಂದು ಹೆಲ್ತ್ ಚೆಕಪ್ ಮಾಡ್ತಾ ಇದ್ದೀವಿ ಅಂತ ಬಂದ್ವಿ. ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಸೊ ಈ ಎರಡು ಇನಿಷಿಯೇಟಿವ್ಗಳು ತುಂಬ ಉತ್ತಮ ಮತ್ತು ಒಂದು ಮಾಧ್ಯಮ ಮಿತ್ರರೇನಿದ್ದೀರಿ ತಮ್ಮೆಲ್ಲರೂ ಒಂದು ವೈಯಕ್ತಿಕ ಹಾಗೂ ತಮ್ಮ ಔದ್ಯೋಗಿಕ ಜೀವನದಲ್ಲಿ ಬೆಳವಣಿಗೆಗೆ ಬೇಕಾಗುವಂತಹ ಕ್ರಮಗಳು. ತುಂಬ ಸಂತೋಷ ಆಗುತ್ತೆ ಪತ್ರಿಕಾ ಮಿತ್ರರು ಈ ಥರದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಅನಂತರ ಬೆಂಗಳೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಮಾತನಾಡಿ, ಮುಂದಿನ ತಲೆಮಾರಿಗೆ ಬೇಕಾದ ಪ್ರೇರಕ ಶಕ್ತಿಯನ್ನ ನಾವು ಮಾಡಬೇಕಾಗಿದೆ. ಇವತ್ತಿನ ದಿನದಲ್ಲಿ ನಮಗೆ ಗೊತ್ತಿರದ ರೀತಿಯಲ್ಲಿ ಮೊಬೈಲ್ ಆವರಿಸಿಕೊಂಡಿದೆ. ಪತ್ರಿಕೆ ಮತ್ತು ಪುಸ್ತಕಗಳನ್ನು ಓದುವಂತಹ ಕಲ್ಚರ್ ನಮ್ಮಲ್ಲಿರಬೇಕು ಅಂತ ಹೇಳಿದರು. ಮೊಬೈಲ್ ಕೂಡ ನಮ್ಮನ್ನ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಆವರಿಸ್ಕೊಂಡಿದೆ. ಬಹುಶಃ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಪ್ರಜ್ಞೆ ಬಂದರೆ ಅದನ್ನೇ ಮೊಬೈಲೇ ಫಸ್ಟ್ ಮುಗಿಸಿದೆ ಇರ್ಬೋದು. ಅದು ನಮ್ಮ ವೃತ್ತಿ ಜೀವನದಲ್ಲಿ ಒಂದು ಅನಿವಾರ್ಯ ಭಾಗ ಇರ್ಬೋದು. ಆದರೆ ಬದುಕಿನ ಕಾಲಘಟ್ಟದಲ್ಲಿ ನಮ್ಮ ಪುಸ್ತಕದ ಹಾಡೋದಕ್ಕೆ ಹೋಗಿ ಅಲ್ಲಿ ಎಕ್ಕಿ ತೆಗೆಯುವಂಥ ಮಾಹಿತಿಗಳು, ಆ ಒಂದು ಕಲ್ಚರ್ ಇದೆಯಲ್ಲ, ಪತ್ರಿಕೆಗಳನ್ನು ಓದುವಂಥ ಕಲ್ಚರು ಅಥವಾ ಪುಸ್ತಕಗಳನ್ನು ಓದುವಂಥ ಕಲ್ಚರು, ಅದೊಂದು ಡಿಫ್ರೆಂಟ್ ಒಂದು ಕ್ರಾಫ್ಟ್. ಇದೇ ವೇಳೆ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸೆಲ್ವಮಣಿ ಆರ್ ಅವರು ಮಾತನಾಡಿ, ಇವತ್ತು ಮಂಗಳೂರಿನ ಮಾಧ್ಯಮ ಮಿತ್ರದವರು ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿರುವುದು ಬಹಳ ಉತ್ತಮ ಕೆಲಸ. ಓದುವ ಹವ್ಯಾಸ ಪ್ರತಿಯೊಬ್ಬರಲ್ಲೂ ಇರಬೇಕು. ಆ ನಿಟ್ಟಿನಲ್ಲಿ ಗ್ರಂಥಾಲಯ ಉದ್ಘಾಟನೆಯಾಗಿರುವುದು ಸಂತೋಷದ ವಿಚಾರ ಎಂದರು. ಯಾಕೆ ಅಂತ ಅಲ್ಲಿ ಈಗಾಗಲೇ ನಮ್ಮ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ಅಲ್ಲಿ ಒಂದು ಮೀಡಿಯಾ ರಿಲೇಟೆಡ್ ಅಥವಾ ಸಾಮಾಜಿಕ ಸೋಷಿಯಲ್ ರಿಲೇಟೆಡ್ ಪುಸ್ತಕಗಳೆಲ್ಲ ಅಲ್ಲಿ ಇಡ್ತಾರಂತ. ಅದು ಒಂದು ಒಳ್ಳೆಯ ವಿಚಾರ. ಯಾಕೆ ಅಂತ ಬಹಳಷ್ಟು ಸಮಯ ನಾವು ರೆಫರ್ ಮಾಡಬೇಕಾಗಿರ್ತದೆ, ಅಥವಾ ಈಗಿನ ಕಾಲದಲ್ಲಿ ನಾವೆಲ್ಲನೂ ಗೂಗಲಲ್ಲಿನೇ ರೆಫರ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ರೀಡಿಂಗ್ ಈಸ್ ಅ ಮಸ್ಟ್. ಸೊ ಆ ಒಂದು ಬೆಳವಣಿಗೆ ಬರುವಾಗ ಇನ್ನೂ ಉತ್ತಮ ರೀತಿಯಲ್ಲಿ ಜನರಿಗೂ ಕೂಡ ಸೇವೆ ಮಾಡೋಕ್ಕೆ ಅವಕಾಶ ಆಗುತ್ತೆ. ಈ ಸಂದರ್ಭ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕಿಂದಾಜೆ, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಮತ್ತು ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.